ಓಕೆ, ನಮಸ್ಕಾರ ವೀಕ್ಷಕರೇ. ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಾವಿವತ್ತು ಒಬ್ಬ ವಿಶೇಷ ವ್ಯಕ್ತಿಯೊಂದಿಗೆ 1 ಗಂಟೆಗಳ ಕಾಲ ಒಂದಿಷ್ಟು ಮಾತುಕತೆ, ವಿಚಾರ ವಿನಿಮಯ ಮತ್ತು ಚರ್ಚೆ ಎಲ್ಲವನ್ನು ಕೂಡ ಮಾಡ್ತಾ ಇದ್ದೇವೆ. ಈ 1 ಗಂಟೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇತ್ತೀಚೆಗೆ ಹಲವಾರು ದಿನಪತ್ರಿಕೆಗಳಲ್ಲಿ ನೀವು ಅವ್ರನ್ನ ನೋಡ್ತಾ ಇದ್ದೀರಿ. ನಾವು ಅವ್ರನ್ನ ಒಂದ್ಸಲ ಮಾತಾಡಿಸ್ಬೇಕು ಅಂತ ಬಹಳ ದಿನದಿಂದ ನಮ್ಮದು ಇರಾದೆ ಇತ್ತು, ಆದರೆ ಕಾಲ ಕೂಡಿ ಬರ್ತಾ ಇರಲಿಲ್ಲ. ಇವತ್ತು ಆಗಿದೆ ಅದು. ನಾನು KNJ ಶ್ರೀಧರ್ ತಂತ್ರಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ತಂತ್ರಿಗಳೇ, ಹೇಗಿದ್ದೀರಿ ನೀವು? ಆರಾಮಿದ್ದೀವಿ. ನಿಮ್ಮನ್ನು ನಾವು ದಿನ ಬೆಳಗಾದ್ರೆ ನಾವು ನ್ಯೂಸ್ ಪೇಪರಲ್ಲಿ ನಿಮ್ಮ ಫೋಟೋಗ್ರಾಫನ್ನು ನೋಡ್ತಾ ಇದ್ವಿ. ಸರಿ, ಹಾಗಾಗಿ ನಿಮ್ಗೆ ಅಭಿನಂದನೆಗಳನ್ನು ನಾನು ಹೇಳಬೇಕು. ವೀಕ್ಷಕರೇ, ಇವರ ಪರಿಚಯ ಹಾಗೆ ಸುಮ್ಮನೆ ನಿಮ್ಗೆ ಇರಬಹುದು ದಿನಪತ್ರಿಕೆಯನ್ನು ನೋಡ್ತಾ ಇರೋರಿಗೆ. ಇವರು ಇತ್ತೀಚೆಗಷ್ಟೇ ನಮ್ಮ ರಾಜ್ಯ ಸರ್ಕಾರದ ಮುಜರಾಯಿ ಇಲಾಖೆಯ ರಾಜ್ಯ ಧಾರ್ಮಿಕ ಪರಿಷತ್ತು ಇದರ ಆಗಮಶಾಸ್ತ್ರ ವಿಭಾಗದ ಸದಸ್ಯರಾಗಿ ನೇಮಕಗೊಂಡಿದ್ದಾರೆ. ಕರೆಕ್ಟ್ ಅಲ್ವಾ? ಬಟ್ ಹೌದು ಹೌದು, ಸರಿ ಅಲ್ವಾ? ಹೌದೌದು. ಎಸ್. ಇದು ಏನಿದು ಒಟ್ಟಾರೆ ನಿಮ್ಮ ಈ ನಿಮ್ಗೆ ಸಿಕ್ಕಿರುವಂಥ ಪೊಸಿಷನ್ ಇದೆಯಲ್ಲ, ಇದು ಏನು ಅಂತ? ಕರ್ನಾಟಕ ರಾಜ್ಯ ಧಾರ್ಮಿಕ ಪರಿಷತ್ತು ಎನ್ನುವಂಥದ್ದು ಮುಜರಾಯಿ ಇಲಾಖೆಯ ಒಂದು ಉನ್ನತ ಮಟ್ಟವಾದಂಥ ಒಂದು ಸಮಿತಿ ಇದು. ಈ ಸಮಿತಿ ಈ ಹಿಂದೆ ನಮ್ಮ ಕೇರಳ ಸರ್ಕಾರದಲ್ಲಿ ದೇವಸ್ವಂ ಬೋರ್ಡ್ ಎನ್ನುವಂತಹ ಒಂದು ಸಂಸ್ಥೆ ಇತ್ತು. ಆಂಧ್ರದಲ್ಲಿಯೂ ಕೂಡ TTD ಎನ್ನುವಂಥ ಒಂದು ಧಾರ್ಮಿಕಕ್ಕೆ ಸಂಬಂಧಪಟ್ಟ ಸಂಸ್ಥೆ ಉಂಟು. ಆ ಒಂದು ಸಂಸ್ಥೆಯ ರೀತಿಯಲ್ಲಿ ಈ ಹಿಂದಿನ ನಮ್ಮ ಮುಜರಾಯಿ ಮಿನಿಸ್ಟರ್ ಆಗಿದ್ದಂಥ ನಮ್ಮ ಉಡುಪಿಯ ಡಾಕ್ಟರ್ ES ಆಚಾರ್ಯವರು ಈ ರಾಜ್ಯ ಧಾರ್ಮಿಕ ಪರಿಷತ್ತು ಎನ್ನುವಂತಹ ಒಂದು ಸಂಸ್ಥೆಯನ್ನು ಈ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಹುಟ್ಟು ಹಾಕಿದರು. ನಮ್ಮದು 2ನೆಯ ರಾಜ್ಯ ಧಾರ್ಮಿಕ ಪರಿಷತ್ತು ಅಂತ ನಮ್ಮದು. ಈ ಹಿಂದೆ ಒಂದು ಟರ್ಮಿನದ್ದೆಲ್ಲ ಆಗಿದೆ. ಇದಕ್ಕೆ ನಮ್ಮ ಮುಜರಾಯಿ ಮಿನಿಸ್ಟ್ರು ಈ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಮತ್ತು ಸರಕಾರದ ಕಾರ್ಯದರ್ಶಿ ಮುಜರಾಯಿ ಅಂತ ಹೇಳಿ ಇವರು ಈ ಸಂಸ್ಥೆಯ ಉಪಾಧ್ಯಕ್ಷರು. ಎಂಡೋಮೆಂಟ್ ಕಮಿಷನರ್, ಧಾರ್ಮಿಕ ದತ್ತಿ ಆಯುಕ್ತರು, ಅವರು ಇದರ ಒಂದು ಪ್ರಧಾನ ಕಾರ್ಯದರ್ಶಿಗಳು. ಒಂದು ಸದಸ್ಯರಾಗಿ, ನ್ಯಾಯಿಕ ಸದಸ್ಯರಾಗಿ ನಮ್ಮ ಒಂದು ನ್ಯಾಯಮೂರ್ತಿಗಳು, ನಿವೃತ್ತ ನ್ಯಾಯಮೂರ್ತಿಗಳಿದ್ದಾರೆ. ಒಬ್ಬರು ಆಗಮ ಪಂಡಿತರು, ಒಬ್ಬರು ವೇದ ಪಂಡಿತರು, ಒಂದು ಹಿಂದುಳಿದ ವರ್ಗ, ಒಂದು SC ಅಥವಾ ST, 2 ಜನರಲ್, ಒಂದು ಮಹಿಳೆ. ಈ ರೀತಿಯ ಒಂದು 9 ಜನ ಸದಸ್ಯರಿರುವಂತಹ ಒಂದು ಉನ್ನತ ಮಟ್ಟವಾದಂತಹ ಒಂದು ಸಮಿತಿ ಇದು. ಇದು ರಾಜ್ಯದ ಸುಮಾರು 36,600 ದೇವಾಲಯಗಳು ಈ ಸಮಿತಿಯ ವ್ಯಾಪ್ತಿಯಲ್ಲಿ ಬರುತ್ತವೆ. ಮತ್ತು ಏನಂತ ಹೇಳಿದರೆ, ಈ ಸರ್ಕಾರ ಕೂಡ ಈ ಸುಮಾರು 25 ಲಕ್ಷಕ್ಕಿಂತ ಹೆಚ್ಚಿನ ವಾರ್ಷಿಕ ಆದಾಯ ಇರುವಂಥ ದೇವಸ್ಥಾನವನ್ನು A ಗ್ರೇಡ್ ಎನ್ನುವುದರ ಬಗ್ಗೆಯೂ, ಮತ್ತು B ಗ್ರೇಡ್ ಸುಮಾರು 10 ಲಕ್ಷಕ್ಕಿಂತ ಮೇಲೆ ಮತ್ತು 5 ಲಕ್ಷಕ್ಕಿಂತ ಮೇಲೆ C ಗ್ರೇಡ್ ಎನ್ನುವಂತಹ ಈ 3 ವಿಭಾಗಗಳನ್ನಾಗಿ ಮಾಡಿದ್ದಾರೆ. B ಮತ್ತು C ಗ್ರೇಡ್ಗಳಿಗೆ ಜಿಲ್ಲಾ ಧಾರ್ಮಿಕ ಪರಿಷತ್ತು ಎನ್ನುವಂತಹ ಒಂದು ಸಂಸ್ಥೆಯು ಕೂಡ ಈ ಪ್ರತಿ ಜಿಲ್ಲೆಗಳಲ್ಲಿ, ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನೇಮಕ ಆಗ್ತಾ ಇದೆ. ಇದು ಏನಂತ ಹೇಳಿದ್ರೆ, ಈ ಸಂಸ್ಥೆಯಲ್ಲಿ ಏನಂತ ಹೇಳಿದ್ರೆ, ಧಾರ್ಮಿಕ ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆ ಮಾಡಿರುವ ವ್ಯಕ್ತಿಯಾಗಿರಬೇಕು. ಯಾವುದೇ ಒಂದು ರಾಜಕೀಯ ಪಕ್ಷದ ಪದಾಧಿಕಾರಿಯಾಗಿರತಕ್ಕದ್ದಲ್ಲ ಇದು. ಸರ್ಕಾರದ ಇಚ್ಛೆಗೊಳಪಟ್ಟು ಪದದಲ್ಲಿರತಕ್ಕದ್ದು. ಇಂತಹ ಒಂದು ವ್ಯವಸ್ಥೆಯ ಮೂಲಕ ಕರ್ನಾಟಕ ಸರ್ಕಾರ ಮುಜರಾಯಿ ಇಲಾಖೆ ಈ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದೆ. ಇದು ಇತ್ತೀಚೆಗೆ ನಿಮ್ಮ ನೇಮಕ ಆಯ್ತು, ಸುಮಾರು 1-2 ತಿಂಗಳಾಯ್ತಾ? ಏಪ್ರಿಲ್ 28ರಿಂದ ಮುಂದಿನ 4 ವರ್ಷದ ಅವಧಿಗೆ ನಮ್ಮನ್ನು ಸರ್ಕಾರ ನೇಮಕಗೊಳಿಸಿದೆ. 4 ವರ್ಷ ಅಂದ್ರೆ ಹೆಚ್ಚು ಕಡಿಮೆ ಈಗಿನ ಸರ್ಕಾರದ ಒಂದು ಅವಧಿ ಮುಗಿದ ನಂತರ 4 ವರ್ಷದ ಅವಧಿಗೆ ನಮ್ಮನ್ನು ಎಲ್ಲ ನೇಮಕ ಮಾಡಿ. ನಿಮಗೀಗ ರಾಜ್ಯದ ಉದ್ದಗಲಕ್ಕೂ ಅಷ್ಟು ಮುಜರಾಯಿ ಇಲಾಖೆ ಅಂಡರ್ ಬರುವಂತಹ ಅಷ್ಟು ದೇವಸ್ಥಾನಗಳಿಗೆ ಒಂದು ಭೇಟಿ ಕೊಡುವಂತಹ ಮತ್ತು ಅಲ್ಲಿಯ ಸಮಸ್ಯೆಗಳನ್ನ ಕೇಳುವಂತಹ, ಆಲಿಸುವಂತಹ ಮತ್ತು ಅಲ್ಲಿಯ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಸೂಚಿಸುವಂತಹ ಒಂದು ಇದು ಅವಕಾಶ ಉಂಟು. ಅಷ್ಟು ದೇವಾಲಯ 36,000 ದೇವಾಲಯಕ್ಕೆ ಹೋಗಲೇ ಬಹಳ ಕಷ್ಟ. ಅಲ್ಲಿ ಇತರ ದೇವಾಲಯಗಳಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಅದನ್ನು ರಾಜ್ಯ ಧಾರ್ಮಿಕ ಪರಿಷತ್ತಿನ ಮೂಲಕ ವಿಚಾರ ಇಟ್ಟು ಅದನ್ನು ಚರ್ಚಿಸಿ ಅಲ್ಲಿ ಹೋಗಬೇಕಾದ್ರೆ ಹೋಗುವಂಥ ಪರಿಸ್ಥಿತಿಗಳೆಲ್ಲ ಬರಬಹುದಷ್ಟೇ. ಹೌದು ತಂತ್ರಿಗಳೇ, ಈಗ ಆಗಮಶಾಸ್ತ್ರ ಪಂಡಿತರು ಅಂತ, ಆಗಮಶಾಸ್ತ್ರ ಅಂದ್ರೆ ಏನು ಅಂತ? ಭಾರತೀಯ ಋಷಿ ಪರಂಪರೆ ಎನ್ನುವಂಥದ್ದು ಹಿಂದೂ ಧರ್ಮಕ್ಕೆ ಆಧಾರ ಸ್ತಂಭ. ಹಿಂದಿನ ಋಷಿಮುನಿಗಳೆಲ್ಲ ಮುಂದಿನ ಮನುಷ್ಯರಿಗೆ ಒಂದು ಭಕ್ತಿ ಮಾರ್ಗದಲ್ಲಿ, ಧರ್ಮ ಮಾರ್ಗದಲ್ಲಿ ನಡೆಯಬೇಕು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಈ ಕೆಲವು ಶಾಸ್ತ್ರ ಗ್ರಂಥಗಳನ್ನೆಲ್ಲ ಸಮಾಜಕ್ಕೆಲ್ಲ ಪ್ರಚಲಿತವಾಗಿ ಅವರು ಬಿಟ್ಟಿದ್ದಾರೆ. ಅವರು ಚತುರ್ವೇದಗಳು, 18 ಪುರಾಣಗಳು, ಕೆಲವು ಉಪನಿಷತ್ಗಳು, ಅದೇ ರೀತಿ ಆಗಮಶಾಸ್ತ್ರ ಗ್ರಂಥಗಳು ಅಂತ ನಮ್ಮ ಈ ಪ್ರಚಲಿತದಲ್ಲಿರುವಂತಹ ಮಹಾಗ್ರಂಥಗಳು. ಆಗಮಶಾಸ್ತ್ರ ಅಂತ ಹೇಳಿದರೆ, ಆಗತಂ ಪಂಚಭಕ್ತ್ರಸ್ಯ ಗತಂಚ ಗಿರಿಜಾನನೆ ಮತಂಚ ವಾಸುದೇವಸ್ಯ ತಸ್ಮಾದಾಗಮ ಮುಚ್ಯತೆ ಅಂತ. ಈಶ್ವರ ದೇವರಿಂದ ಪಾರ್ವತಿ ಕೇಳಿಸಿಕೊಂಡು ಮಹಾವಿಷ್ಣು ದೇವರು ಅದು ದೇಶದಲ್ಲಿ ಅದೆಲ್ಲ ಒಂದು ಪ್ರಚಾರ ಮಾಡಿದರು ಎನ್ನುವುದರ ಬಗ್ಗೆ ಆ ಶಾಸ್ತ್ರ ಗ್ರಂಥದಲ್ಲಿ ಹೇಳಿದೆ.
ಶ್ರುತಿಪತಿಗಲಿತಾನಾಂ ತಂತ್ರಮಾರ್ಗ ಪ್ರವೇಶ ಅಂತ ಶಾಸ್ತ್ರದಲ್ಲಿ ವೇದೋಕ್ತ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಅದನ್ನು ಮಾಡಲಿಕ್ಕೆ ಕಷ್ಟ ಆದ ರೀತಿಯ ಸಮಯದಲ್ಲಿ ತಂತ್ರಮಾರ್ಗದ ಮೂಲಕ ಪ್ರವೇಶವಾಗುವಂತಹ ಒಂದು ಶಾಸ್ತ್ರವೇ ಅದಕ್ಕೆ ಆಗಮಶಾಸ್ತ್ರ ಅಂತ ಅದಕ್ಕೆ ಹೆಸರು. ಅದಕ್ಕೆ ಓಕೆ ಓಕೆ ಓ ಬಹಳ ವಿಸ್ತೃತವಾದಂತಹ ಒಂದು ಹೌದು 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 ವಿಷಯ ಮತ್ತು ವಿಚಾರ. ವೇದೋಕ್ತ ರೀತಿಯಲ್ಲಿ ಪೂಜೆ ಮಾಡಬೇಕಿತ್ತು, ಕಷ್ಟ ಆಗುವ ರೀತಿಯ ಸಂದರ್ಭದಲ್ಲಿ ತಂತ್ರಮಾರ್ಗದ ಮೂಲಕ ಪ್ರವೇಶ ಆದರೆ ತಂತ್ರಮಾರ್ಗದ ಪ್ರವೇಶ ನಾವು ಹೋದರೆ ನಮಗೆ ದೇವರಿಗೆ ಪೂಜೆ ಮಾಡಲಿಕ್ಕೂ ಅವಕಾಶ ಉಂಟು ಎನ್ನುವಂತಹ ಒಂದು ಸಬ್ಜೆಕ್ಟನ್ನು ಆಗಮಶಾಸ್ತ್ರವು ತಿಳಿಸಿದೆ. ಈಗ ನಿಮ್ಮ ಆ 8-9 ಜನರ ಸಮಿತಿ ಏನಿದೆ ಅದು ಯಾವ ತರ ಕೆಲಸ ಮಾಡ್ತದೆ? ಈ ಮುಜರಾಯಿ ಇಲಾಖೆ ಅಂಡರ್ ಬರುವಂತದ್ದು ಹೇಗೆ ಕೆಲಸ ಮಾಡ್ಕೊಂಡು ಹೋಗ್ತೀರಿ ನೀವೆಲ್ಲರೂ ಅಂತ? ಅಂದ್ರೆ ಅಲ್ಲಿ ನಡೀತಕ್ಕಂತಹ ಈ ಸಮಾಲೋಚನೆಗಳು, ಈ ಮೀಟಿಂಗ್ಗಳು ಎಲ್ಲವೂ ಈ ಕರ್ನಾಟಕ ರಾಜ್ಯ ಮುಜರಾಯಿ ಇಲಾಖೆಯಲ್ಲಿ ಇದ್ದಂಥ ಎಲ್ಲ ವಿಷಯಗಳು ಕೂಡ ಈ ಒಂದು ಧಾರ್ಮಿಕ ಪರಿಷತ್ತಿನ ಮೂಲಕವೇ ಅದರ ಬಗ್ಗೆ ವಿಚಾರ ವಿನಿಮಯವಾಗಿ ಅದಕ್ಕೆ ಇಂಥದ್ದೇ ಒಂದು ಜಜ್ಮೆಂಟ್ ಅಂತ ಕೊಡ್ತಾರೆ. ಯಾಕೆಂದರೆ ಅದಕ್ಕೆ ನ್ಯಾಯಿಕ ಅಧಿಕಾರಿಗಳು ಅಂತ ಒಬ್ಬರು ಇದ್ದಾರೆ. ಈಗ ನಮಗೆ ನ್ಯಾಯಮೂರ್ತಿಗಳ ಮಹಿಪಾಲ್ ದೇಸಾಯಿ ಅಂತ ಹೇಳಿ ನಮ್ಮ ರಾಜ್ಯ ಧಾರ್ಮಿಕ ಪರಿಷತ್ತಿನ ನಾಯಕ, ಅವರು ನಿವೃತ್ತ ನ್ಯಾಯಾಧೀಶರು, ಅವರನ್ನು ನಾವು ಇಟ್ಟಿದ್ದೇವೆ. ಅವರ ಮೂಲಕ ನಮ್ಮ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ದೇವಸ್ಥಾನಗಳಲ್ಲಿ ಇದ್ದಂಥ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಅವರು ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ತಾರೆ. ಈಗ ಭಕ್ತರು ಯಾವುದೋ ಒಂದು ದೇವಸ್ಥಾನದ ದೇವರ ಭಕ್ತರು ಈಗ ನಿಮ್ಮ ಮೂಲಕ ಕಂಡುಕೊಳ್ಬಹುದಾದಂಥ ಏನಾದರೂ ವಿಚಾರ ಇದೆಯಾ? ಯಾವುದು ಸುಮ್ಮನೆ ಕೇಳ್ತಾ ಇದ್ದೀನಿ. ಯಾವುದಾದ್ರೂ ಸಮಸ್ಯೆಗಳು, ಯಾವುದೋ ಒಂದು ದೇವಸ್ಥಾನದಲ್ಲಿ ಏನೋ ಸಮಸ್ಯೆ ಇದೆ, ನಿಮಗೆ ನೇರವಾಗಿ ಬಂದು ಹೇಳುವಂಥ ಅವಕಾಶ ಇದೆಯಾ? ಆ ಥರ ಏನಾದರೂ? ಅಲ್ಲ, ಭಕ್ತರು ಏನಂತ ಹೇಳಿದ್ರೆ ಯಾವುದಾದ್ರೂ ಅವ್ರ ಸಮಸ್ಯೆ ಇದ್ದರೆ ನಾವು ಅಲ್ಲಿ ಹೋಗಿ ಪರಿಶೀಲನೆಯನ್ನು ಮಾಡಿ ನಾವು ಆ ಮುಜರಾಯಿ ಇಲಾಖೆ ಸಂಬಂಧಪಟ್ಟ ಧಾರ್ಮಿಕ ಪರಿಷತ್ತನಿಗೆ ತಿಳಿಸಿ ಅದನ್ನು ನಾವು ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಆಗ್ತದೆ, ಅವಕಾಶ ಉಂಟು ಅದಕ್ಕೆ. ಖಂಡಿತ ಉಂಟು. ಹೌದು. ಎಸ್ ವೀಕ್ಷಕರೇ, ಇದನ್ನ ಗಮನಿಸಬೇಕು. ಅವರು ಈಗ ತಂತ್ರಿಗಳು ಒಂದು ಸರ್ಕಾರದ ರೆಪ್ರೆಸೆಂಟೇಟಿವ್ ಅಂತ ಹೌದು, ಅವರು ಸರ್ಕಾರದ ಒಂದು ಮುಖವಾಗಿ ಇರ್ತಾರೆ. ನಂತರ ಅಲ್ಲಿಂದ ಅವರಿಗೆ ಸಮಸ್ಯೆಗಳು ಬಂದು ನಂತರ ಅದು ಧಾರ್ಮಿಕ ಇದಕ್ಕೆ ಹೋಗ್ತದೆ. ಆಮೇಲೆ ನಂತರ ಮುಜರಾಯಿ ಇಲಾಖೆ ಅಂಡರ್ ಬರ್ತದೆ. ಅದಕ್ಕೆ ಗೌರವಾಧ್ಯಕ್ಷರು ಮುಜರಾಯಿ ಮಂತ್ರಿಗಳಾಗಿರ್ತಾರೆ. ಈಗಿನ ಸರ್ಕಾರದಲ್ಲಿ ಟಿ ಬಿ ಜಯಚಂದ್ರ ಅವರಿದ್ದಾರೆ, ಕಾನೂನು ಮಂತ್ರಿಗಳು ಕೂಡ ಅವರೇ ಆಗಿರ್ತಾರೆ. ನಾನು ಆಗಮಶಾಸ್ತ್ರದ ಬಗ್ಗೆ ನಾನು ಕೇಳಿದೆ ತಂತ್ರಿಗಳೇ. ಈಗ ಆಗಮಶಾಸ್ತ್ರದಲ್ಲಿ ಒಂದಿಷ್ಟು ವಿಭಾಗಗಳು ಕೂಡ ಇದೆ ಅಂತ ಕೇಳ್ಬಿಟ್ಟು. ಹೌದು. ಅದೇನು ವಿಭಾಗಗಳು? ವಿಭಾಗ ಅಂತ ಧನ್ಯತೆ ಆಗತಂ ಇದು ಸೃಷ್ಟಿಶ್ಚ ಪ್ರಳಯಶ್ಚೈವ ದೇವತಾನಾಂ ತದಾರ್ಚನಂ ಸಾಧನಂ ಶೈವ ಸರ್ವೇಷಾಂ ಪುನಶ್ಚರಣಮೇವ ಚ ಷಟ್ಕರ್ಮ ಸಾಧನಂ ಚೈವ ಧ್ಯಾನಯೋಗ ಚತುರ್ವಿಧಾಂ ಸಪ್ತಭಿರ್ಲಕ್ಷಣೇರ್ಯುಕ್ತಂ ಆಗಮಂತ ವಿದುರ್ಭುತ ಅಂತ 7 ವಿಭಾಗಗಳಿಂದ ಕೂಡಿದಂತಹ ಶಾಸ್ತ್ರವೇ ಆಗಮಶಾಸ್ತ್ರ ಅಂತ. ಈಗ ಒಂದು ಯೋಗಶಾಸ್ತ್ರ ಅಂತ ಇದ್ದಲ್ಲ, ಈಗಿನ ಒಂದು ನಿನ್ನೆ ದಿವಸ ಎಲ್ಲ 21ನೇ ತಾರೀಕು ದಿವಸ ಯೋಗದ ಬಗ್ಗೆ ವಿಶೇಷವಾಗಿ ದೇಶಾದ್ಯಂತ ಆಯ್ತಲ್ಲ, ನಮ್ಮಲ್ಲಿ ಕೂಡ ಧ್ಯಾನ ಯೋಗ ಅಂತ ಉಂಟು. ಏಕಾಗ್ರತೆಗೋಸ್ಕರ ಆ ಯೋಗ ಬೇಕು ಅಂತ ಹೇಳಿ ಆಗಮಶಾಸ್ತ್ರದಲ್ಲಿ ಹೇಳಿದ್ದಾರೆ. ಪುರೋಹಿತರಿಗೆ ಮಂತ್ರಿಗಳಿಗೆಲ್ಲ ಏಕಾಗ್ರತೆ ಬರಬೇಕಾದ್ರೆ ಆ ಧ್ಯಾನ ಯೋಗದಿಂದ ಬರ್ತದೆ ಅಂತ ಹೇಳಿ ಕೂಡ ಅದರಲ್ಲಿ ಒಂದು ಉಲ್ಲೇಖ ಉಂಟು. ಹೌದು, ಯೋಗಶಾಸ್ತ್ರ ಎನ್ನುವಂಥದ್ದು ಬಹಳ ಪುರಾತನವಾದಂತಹ ಒಂದು ಶಾಸ್ತ್ರ. ಇತ್ತೀಚೆಗೆ ನಾವು ಬೆಳಕಿಗೆ ಬಂದದ್ದು ಸ್ವಲ್ಪ ಲೇಟ್ ಆಯಿತು ವಿನಃ ನಿಜವಾಗಿಯೂ ಕೂಡ ಧ್ಯಾನ ಯೋಗ ಚತುರ್ವಿಧ ಅಂತ ಹೇಳಿ ಧ್ಯಾನ ಯೋಗವು ಕೂಡ ಒಂದು ಶಾಸ್ತ್ರದಲ್ಲಿ ಬಹಳ ವಿಶೇಷವಾದಂಥ ಒಂದು ವಿಷಯವನ್ನು ಹೇಳಿದ್ದಾರೆ ಅದರಲ್ಲಿ. ಆಮೇಲೆ ನೀವು ತಂತ್ರಶಾಸ್ತ್ರದ ಬಗ್ಗೆ ಹೇಳಿದ್ರೆ, ತಂತ್ರಶಾಸ್ತ್ರ ಅಂದ್ರೆ ಏನು ಒಂದು ಸ್ವಲ್ಪ ವಿವರಣೆ? ತಂತ್ರಶಾಸ್ತ್ರ ಅಂತ ಹೇಳಿ ತನ್ಯತೆ ವಿಸ್ತಾರ್ಯತೆ ಜ್ಞಾನಮನೇನ ಇತಿ ತಂತ್ರಂ ಅಂತ. ಯಾವುದು ಸಾಧಕನನ್ನು ರಕ್ಷಿಸಲ್ಪಡುತ್ತದೋ ಅದಕ್ಕೆ ತಂತ್ರಶಾಸ್ತ್ರ ಅಂತ ಹೆಸರು. ಸಾಧಕನನ್ನ ಯಾವುದು ರಕ್ಷಣೆ ಮಾಡ್ತದೋ ಅದು ತಂತ್ರಶಾಸ್ತ್ರ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ತಂತ್ರಶಾಸ್ತ್ರ ಈಗ ನಮಗೆ ಏನಂತ ಹೇಳಿದ್ರೆ ತಂತ್ರಶಾಸ್ತ್ರಗಳಲ್ಲಿಯೂ ಕೂಡ ಹಲವಾರು ಗ್ರಂಥಗಳಿವೆ. ಒಂದು ಢಾಮರ ತಂತ್ರ, ಕೆಲವು ಕಾತ್ಯಾಯಿನಿ ತಂತ್ರ, ಇನ್ನಿತಂತ ತಂತ್ರಶಾಸ್ತ್ರ ಗ್ರಂಥಗಳಲ್ಲಿ ಬೇರೆ ಇವೆ. ಆಗಮಶಾಸ್ತ್ರದಲ್ಲಿಯೂ ಕೂಡ ಹಲವು ಗ್ರಂಥಗಳೆಲ್ಲ ಇವೆ. ಈಗ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಪರಿಸರದಲ್ಲಿ ಚಾಲ್ತಿಯಲ್ಲಿರುವಂಥದ್ದು ವಾತುಲಾಗಮ ಅಂತ, ಇನ್ನೊಂದು ಶೈವಾಗಮ ಅಂತ ಉಂಟು, ಇನ್ನು ಸ್ವಯಂಭೂ ಆಗಮಶಾಸ್ತ್ರ ಅಂತ ಉಂಟು, ವಿಜಯಾಗಮಶಾಸ್ತ್ರ ಅಂತ ಉಂಟು, ಪಾಂಚರಾತ್ರಾಗಮ ಅಂತ ಉಂಟು, ಮಧ್ವಾಚಾರ್ಯರದ್ದು ತಂತ್ರಸಾರ ಅಂತ ಒಂದುಂಟು. ಈ ವಾತುಲಾಗಮದಿಂದ ತಂತ್ರ ಸಮುಚ್ಚಯ ಎನ್ನುವಂಥ ಗ್ರಂಥ ಒಂದು ಹೊರಟಿದೆ. 1700 ವರ್ಷದಿಂದ ನಾರಾಯಣ ನಂಬೂದಿರಿಗಳು ಅಂತೇಳಿ ಕೇರಳದವರು ಮಾಡಿದ್ದಂಥದ್ದು ಉಂಟು. ಆ ಒಂದು ತಂತ್ರ ಸಮುಚ್ಚಯದಿಂದ ಕ್ರಿಯಾಸಾರ, ಲಕ್ಷಣ ಸಂಹಿತೆ ಎನ್ನುವಂಥ ಗ್ರಂಥ ಹೊರಟಿದೆ. ಮತ್ತು ಅನುಷ್ಠಾನ ಪದ್ಧತಿ ಎನ್ನುವಂಥ ಒಂದು ಬಂದಿದೆ. ಈ ರೀತಿಯಲ್ಲಿ ಒಂದೊಂದೇ ಗ್ರಂಥಗಳೆಲ್ಲ ನಮಗೆ ಬಂದಿದೆ. ಮಧ್ವಾಚಾರ್ಯದ್ದು ತಂತ್ರಸಾರ ಗ್ರಂಥ ಎನ್ನುವಂಥದ್ದು. ಈಗ ತಂತ್ರಿಗಳೇ, ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ನೀವೊಂದು ಪೇಪರ್ ಅನ್ನ ಕೊಟ್ಟಿದ್ದೀರಿ. ನಾನು ಈ ಸಮಸ್ಯೆಗಳನ್ನ ಕೇಳೋದ್ರ ಬಗ್ಗೆ ನಾನು ಕೇಳಿದೆ ನಾನು ನಿಮ್ಮ ಹತ್ರ. ಬಟ್ ಈಗ ನಾನು ಕೇಳಬೇಕಾದಂಥದ್ದು, ಈಗ ನೀವೇ ಒಂದು ದೇವಸ್ಥಾನವನ್ನ ಗುರುತಿಸಿ, ಪ್ರಾಯಶಃ ಈಗ ಯಾವುದು ನಿಮ್ಮ ಜಿಲ್ಲೆಯಲ್ಲಿ ಅಂತಾನೆ ಇಟ್ಕೊಳ್ಳಿ ಅಥವಾ ಬೇರೆ ಯಾವುದೋ ಜಾಗದಲ್ಲಿ ಅಂತ ಇಟ್ಕೊಳ್ಳಿ, ಒಂದು ದೇವಸ್ಥಾನವನ್ನ ಗುರುತಿಸಿ ಈ ದೇವಸ್ಥಾನವನ್ನ ಈ ರೀತಿ ಅಭಿವೃದ್ಧಿ ಮಾಡಿದ್ರೆ ಚೆನ್ನಾಗಿರ್ತದೆ ಅನ್ನೋ
ನಿಟ್ಟಿನಲ್ಲಿ ಏನಾದರೂ ಪ್ರಪೋಸಲನ್ನು ಸರ್ಕಾರದ ಮುಂದೆ ಇಡುವಂಥ ಅವಕಾಶ ನಿಮಗಿದೆಯಾ? ನಮಗೆ ಉಂಟು. ನಾವು ಊರಿನಲ್ಲಿ ದೇವಸ್ಥಾನ ಜೀರ್ಣೋದ್ಧಾರದ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂತಹ ನಾವು ವ್ಯವಸ್ಥೆಯನ್ನು ಮಾಡಿಕೊಂಡು ಮುಜರಾಯಿ ಮಿನಿಸ್ಟ್ರಿಗೆ ಕೊಟ್ಟರೆ ಅಂತಹ ಆ ಒಂದು ದೇವಸ್ಥಾನಕ್ಕೆ ಆರ್ಥಿಕವಾಗಿ ಒಂದು ಒದಗಿಸುವ ಭರವಸೆಯನ್ನು ಕೂಡ ಈ ಮುಜರಾಯಿ ಮಿನಿಸ್ಟರ್ ನಮಗೆ ತಿಳಿಸಿದ್ದಾರೆ. ಅವರು ಈಗ ನಿಮ್ಮ ಅಪಾಯಿಂಟ್ಮೆಂಟ್ ಆದ ನಂತರ ಸಾಕಷ್ಟು ಆ ತರಹದ ಕೋರಿಕೆಗಳು ಬಂದಿರಬಹುದು. ನಾವೀಗ ಮೊನ್ನೆ ಏಪ್ರಿಲ್ 28ಕ್ಕೆ ನಮ್ಮ ನೇಮಕ ಆದದ್ದು. ಮೊನ್ನೆ 16ನೇ ತಾರೀಕು ದಿವಸ ಪ್ರಥಮ ಮೀಟಿಂಗ್ ಆಗಿದೆ. ನಾವೀಗ ನಮ್ಮ ಪ್ರವೇಶ ಮಾತ್ರ, ಇನ್ನು 4 ವರ್ಷದ ಅವಧಿ ಉಂಟು. ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕು ಎನ್ನುವಂಥ ನಮ್ಮಲ್ಲಿ ಮನೋಭಾವನೆ ನಮ್ಮಲ್ಲಿ ಉಂಟು. ಏನು ಪ್ಲಾನ್ಸ್ಗಳನ್ನ ಇತ್ತೀಚೆಗೆ 1-2 ತಿಂಗಳಲ್ಲಿ ಏನಾದರೂ ಒಂದಿಷ್ಟು ಐಡಿಯಾಸ್ಗಳು ಬಂದಿರಬಹುದು ನಿಮಗೆ. ನೀವು ಸಾಕಷ್ಟು ದೇವಸ್ಥಾನಗಳನ್ನ ಸುತ್ತಿದವರು ಮತ್ತು ಏನಾದರೂ ಒಂದು ಒಳ್ಳೆ ಇದಿರ್ಬೋದು, ಅದನ್ನೇನಾದರೂ ಹಂಚ್ಕೊಳ್ಳೋದಕ್ಕೆ ಬಯಸ್ತೀರಾ? ನಾವು ದೇವಸ್ಥಾನದ ಪ್ರಧಾನ ತಂತ್ರಿಗಳು. ದೇವಸ್ಥಾನದಲ್ಲಿ ಯಾವ ರೀತಿ ಪೂಜೆ ಪುನಸ್ಕಾರಗಳು, ಯಾವ ರೀತಿ ಉತ್ಸವಗಳು ನಡೆಯುತ್ತದೆ ಎನ್ನುವ ಬಗ್ಗೆ ಸ್ವತಃ ನಾವು ನೋಡಿಕೊಂಡು ಬಂದವು. ಕರೆಕ್ಟ್. ದೇವಸ್ಥಾನದಲ್ಲಿ ಮುಖ್ಯವಾಗಿ ನಮಗೆ ಈಗ ನಮ್ಮ ಒಂದು ಅಭಿಪ್ರಾಯದಲ್ಲಿ ಸ್ವಚ್ಛತೆಯ ಬಗ್ಗೆ ನಾವು ವಿಶೇಷ ಗಮನ ಹರಿಸಬೇಕು ಎನ್ನುವಂಥ ಮನೋಭಾವನೆ ನಮ್ಮಲ್ಲಿ ಉಂಟು. ಸ್ವಚ್ಛತೆ ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ಸ್ವಚ್ಛತೆ ವಿಷಯದಲ್ಲಿ ಬಹಳ ಎಲ್ಲ ಹಿಂದೆ ಇದ್ದಾರೆ. ದೇವರಿಗೆ ಸ್ವಚ್ಛತೆ ಅಂದರೆ ಬಹಳ ಇಷ್ಟ. ದೇವರಿಗೆ ಸ್ವಚ್ಛತೆಯ ಬಗ್ಗೆ ನಾವು ವಿಶೇಷವಾದ ಸ್ವಚ್ಛತೆ ಸ್ವಚ್ಛ ಭಾರತ ಅಂತ ನರೇಂದ್ರ ಮೋದಿ ಅವರು ಕೂಡ ಸ್ವಚ್ಛ ದೇವಸ್ಥಾನ ಅಂತ ಮಾಡಬಹುದು. ಆ ರೀತಿಯ ಸ್ವಚ್ಛತೆಯ ಬಗ್ಗೆ ನಾವು ಬಹಳ ಅದರ ಬಗ್ಗೆ ಗಮನ ಹರಿಸಬೇಕು. ಮತ್ತು ಸಂಪ್ರದಾಯಗಳು ಅಂತ ಉಂಟು. ಸಂಪ್ರದಾಯಗಳು ಬಹಳ ಮುಖ್ಯ. ಈ ರೀತಿ ಸಂಪ್ರದಾಯ ಅಂತ ಹೇಳಿದ್ರೆ ಇಂತಹ ಸಂದರ್ಭದಲ್ಲಿ ಇಂತಹ ಪೂಜೆಗಳಾಗಬೇಕು ಎನ್ನುವಂಥದ್ದು ನಾವು ದೇಶಾಚಾರದಲ್ಲಿ ತಿಳಿಸಿದಂತೆ ಕೆಲವುಗಳೆಲ್ಲ ಉಂಟು. ಈ ರೀತಿಯೇ ಆಗಬೇಕು ಅಂತ. ಈಗ ಏನಂತ ಹೇಳಿದ್ರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಡೆಯುವಂತಹ ದೇವಸ್ಥಾನಗಳಲ್ಲಿ ಪೂಜಾ ತಾಂತ್ರಿಕ ವಿಧಿಗಳಿಗೂ ಘಟ್ಟದಲ್ಲಿ ನಡೆಯುವಂಥ ಪೂಜೆಗಳಿಗೂ ಬಹಳ ವ್ಯತ್ಯಾಸ ಉಂಟು. ಅಜಗಜಾಂತರ ವ್ಯತ್ಯಾಸ ಉಂಟು ಹೇಳಿದ್ರು ಕೂಡ ತಪ್ಪಾಗಲಿಕ್ಕೆ. ಅಲ್ಲೇ ದೇವರಿಗೆ ಅಷ್ಟು ಶಾಸ್ತ್ರೀಯ ರೀತಿಯಲ್ಲಿ ಪೂಜೆಗಳೆಲ್ಲ ಆಗ್ತಾ ಇಲ್ಲ ಘಟ್ಟದ ಮೇಲೆ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಕೇರಳ ರೀತಿಯಲ್ಲಿ ಆಗುವಂಥ ದೇವಸ್ಥಾನಗಳ ಪೂಜೆ ಪುನಸ್ಕಾರಗಳು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಮಾತ್ರ ನಡೀತದೆ. ಅಷ್ಟು ವಿಸ್ತಾರವಾಗಿ ಒಳ್ಳೆಯ ಶಾಸ್ತ್ರೀಯ ಕ್ರಮದಲ್ಲಿ ಪೂಜಾ ಪುನಸ್ಕಾರಗಳೆಲ್ಲ ನಡೀತಾ ಉಂಟು. ಅಲ್ಲಿ ಆ ಘಟ್ಟದ ಭಾಗದಲ್ಲಿ ಏನಾದರೂ ಬದಲಾವಣೆಗಳನ್ನ ತರೋ ನಿಟ್ಟಿನಲ್ಲಿ ನಿಮ್ಮ ಆಲೋಚನೆಗಳೇನಾದರೂ ನಡೆದಿದೆಯಾ? ಯಾವುದು ಪೂಜಾ ಪುರಸ್ಕಾರದ ವಿಧಿ ಅದನ್ನು ಬದಲಾಯಿಸೋದಕ್ಕೆ ಸ್ವಲ್ಪ ಕಷ್ಟ ಅಂತ. ಅಲ್ಲಿ ಬದಲಾಯಿಸೋದು ಸ್ವಲ್ಪ ಕಷ್ಟ ಅಲ್ಲಿ ಅಲ್ವಾ? ಹೌದೌದು. ಎಸ್ ವೀಕ್ಷಕರು, ಇಲ್ಲಿ ಗಮನಿಸಬೇಕು. ಇಲ್ಲಿ ತಂತ್ರಿಗಳ 15 ಅದರಲ್ಲಿ ವಿಷಯ ಉಂಟು. ಏನಂತ ಹೇಳಿದ್ರೆ ಅಲ್ಲಿಯ ಆ ದೇವಸ್ಥಾನಗಳ ಆಗಮಶಾಸ್ತ್ರಗಳು ಪಾಂಚರಾತ್ರಾಗಮ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುವುದು. ಸರಿ. ಘಟ್ಟದ ಮೇಲೆ. ಓಕೆ. ನಮ್ಮಲ್ಲಿ ನಡೆಯುವಂಥದ್ದು ವಾತುಲಾಗಮ ರೀತಿ, ಇತರ ತಂತ್ರ ಆಗಮ ರೀತಿಯ ಅಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುವುದು. ಅಲ್ಲಿಯ ಆಗಮಶಾಸ್ತ್ರಕ್ಕೂ ಈ ಆಗಮಶಾಸ್ತ್ರಕ್ಕೂ ಬಹಳ ವ್ಯತ್ಯಾಸ ಇದೆ. ಆದ್ರಿಂದ ಅದು ಅವರಿಗೆ ಪಾಂಚರಾತ್ರಾಗಮ ರೀತಿ ಅವರಿಗೆ ಅದು ಸರಿ, ನಮ್ದು ವಾತುಲಾಗಮ ರೀತಿಯದು ನಮಗೆ ಸರಿ ಅನ್ನುವಂಥ ವಿಚಾರವನ್ನು ನಾವು ಹೇಳ್ಬೋದು ಅಷ್ಟೇ. ಎಸ್ ತಂತ್ರಿಗಳೇ, ಇಲ್ಲಿ ಬೆಂಗಳೂರು ನಗರ ಅನುದಾನ ಕೊರರು ಮೊತ್ತ ಇದು ಲಕ್ಷದಲ್ಲಿ ಅಲ್ವಾ? ಹೌದು, ಲಕ್ಷದಲ್ಲಿ 5 ಲಕ್ಷ ಮಾತ್ರ. ಅಲ್ಲಿ ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ತುಮಕೂರು, ಬಳ್ಳಾರಿ, ಚಿಕ್ಕಮಗಳೂರು, ಹಾಸನ, ಗುಲ್ಬರ್ಗ, ಚಿಕ್ಕಬಳ್ಳಾಪುರ, ಕೋಲಾರ, ಉಡುಪಿ ಜಿಲ್ಲೆ ದೇವಾಲಯಗಳ ಸಂಖ್ಯೆ 1 ಅಂತ ಕೇಳಿದ್ದಾರೆ. ಅಲ್ಲ, ಹೌದಲ್ವಾ? ಹೌದು. ಶಿವಮೊಗ್ಗ 315, ಉಡುಪಿ 318. ಸಾರಿ, ಕ್ಷಮಿಸಬೇಕು, ಉಡುಪಿ 318. ಯಾವ ದೇವಾಲಯಗಳು ಅಂತ? ದೇವಾಲಯ ಅಂತ ಹೇಳಿ ಅದರಲ್ಲಿ ಬರೆದಿದ್ದಾರೆ. ಅದರಲ್ಲಿ ವಿಶೇಷ ಅಭಿವೃದ್ಧಿ ಉಂಟು. ಅದು ಕೊಠಡಿ, ಇದು ಅರ್ಚಕರಿಗೆ ವಸತಿ ಗೃಹ ನಿರ್ಮಾಣ, ಕೆಲವು ಆವರಣ ಗೋಡೆ ನಿರ್ಮಾಣ, ಇದಕ್ಕೆಲ್ಲ ಅವರು ಅರ್ಜಿ ಸಲ್ಲಿಸಿದ್ದಾರೆ. ಅವರು ಈ ಸಂದರ್ಭದಲ್ಲಿ ಸ್ವಲ್ಪ ಬಿಡುಗಡೆ ಆಗಿದೆ. ಹೌದು, 18 ಲಕ್ಷ ಮಾತ್ರ. 18 ಲಕ್ಷ ಮಾತ್ರ. ಬಹಳ ಬೇಸರ ಆಗ್ತದೆ. ಬಹಳ ಕಡಿಮೆ ಇದು. ಬಹಳ ಕಡಿಮೆ ಅಲ್ವಾ? ಅದು ಹಿಂದಿನ ನಾವು ಪ್ರವೇಶ ಆದ ನಂತರ ಮಾಡಿದ್ದಲ್ಲ. ಅದು ಹಿಂದಿನ ಒಂದು ಸಮಿತಿಯವರು ಮಾಡಿದ ವಿಷಯ. ಹಿಂದೆ ಯಾವಾಗ ಮಾಡಿದ್ದು ತಂತ್ರಿಗಳು? ಅದು ಹಿಂದಿನ ರಾಜ್ಯ ಧಾರ್ಮಿಕ ಪರಿಷತ್ತು ಅಂತ ಇತ್ತು, ಆವಾಗ ಅದು ಮಾಡಿದವರು. ಓಕೆ ರೈಟ್. ಈಗ ನಾನು ನೇರ ಬರ್ತೇನೆ ನೋಡಿ. ದೇವಸ್ಥಾನಗಳಲ್ಲಿ ಆಗುವಂತಹ ಉತ್ಸವಗಳು ಸಣ್ಣ ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ, ಎಲ್ಲವೂ ಮಧ್ಯಮ ಮಟ್ಟದಲ್ಲಿ. ಈಗ ದೇವಸ್ಥಾನದಲ್ಲಿ ಉತ್ಸವಗಳು ಯಾಕೆ ನಡಿಬೇಕು ಅಂತ? ದೇವಸ್ಥಾನಗಳಲ್ಲಿ ಕಾಲಕಾಲಕ್ಕೆ ಮಳೆ ಬೆಳೆ ತನ್ಮೂಲಕ ಲೋಕ ಸುಭಿಕ್ಷೆಯನ್ನು ಮುಖ್ಯವಾಗಿರಿಸಿಕೊಂಡು ದೇವಸ್ಥಾನದಲ್ಲಿ ಉತ್ಸವಗಳು ನಡೆಯುತ್ತದೆ. ಉತ್ಸವ ಅಂತ ಹೇಳಿದರೆ ಮನುಷ್ಯನಿಗೆ 365 ದಿವಸದಲ್ಲಿ ನಮಗೆ 1 ವರ್ಷ ಅಂತ ನಮ್ಮ ಲೆಕ್ಕ. ಸರಿ. ದೇವರಿಗೆ 1 ವರ್ಷ ಅಂತ ಹೇಳಿದರೆ 1 ದಿನ ಅಂತ ಲೆಕ್ಕ. ಹಾಗೆ 1 ವರ್ಷ ಅಂದರೆ 1 ದಿನ ಅಂತ ದೇವರಿಗೆ. ನಮಗೆ 365 ದಿವಸದಲ್ಲಿ 1 ವರ್ಷ ಅಂತ. ಆವಾಗ ಪ್ರತಿ ವರ್ಷವೂ ಕೂಡ ದೇವರಿಗೆ ಉತ್ಸವ ಆಗುವಾಗ ಪ್ರತಿ ದಿನ ಉತ್ಸವ ಆದಂತೆ ಎನ್ನುವಂಥದ್ದು ಶಾಸ್ತ್ರರ ಒಂದು ಅಭಿಮತ. ಅದಕ್ಕೆ ಹಾಗೆ ಅದೇ ಕಾರಣಕ್ಕೋಸ್ಕರ ವರ್ಷಂ ಪ್ರತಿ ಉತ್ಸವಗಳೆಲ್ಲ ನಡೀತದೆ. ಒಟ್ಟು ಮುಖ್ಯ ಉದ್ದೇಶ ಕಾಲಕಾಲಕ್ಕೆ ಮಳೆ ಬೆಳೆ ತನ್ಮೂಲಕ ಲೋಕ ಸುಭಿಕ್ಷೆಯದ್ದೇ ಮುಖ್ಯವಾದಂತಹ ಉದ್ದೇಶ. ಉತ್ಸವದ ನಿಮಿತ್ತ ಕಾಲೇ ವರ್ಷತು ಪರ್ಜನ್ಯ
ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ ಸಜ್ಜನ ಸಂತು ನಿರ್ಭಯ, ಕಾಲಕಾಲಕ್ಕೆ ಮಳೆ ಬರಬೇಕು, ಇದು ಧಾನ್ಯಗಳ ಅಭಿವೃದ್ಧಿ ಆಗಬೇಕು, ಎಲ್ಲ ದೇಶದಲ್ಲೆಲ್ಲ ಸುಭಿಕ್ಷೆ ಆಗಬೇಕು ಎನ್ನುವುದೇ ಮಹೋತ್ಸವಗಳ ಮುಖ್ಯ ಆದ್ಯತೆ. ಈ ಆಗುವಂತಹ ನಡೆಯುವಂತಹ ಉತ್ಸಾಹಗಳ ಬೇರೆ ಬೇರೆ ಪ್ರಕಾರಗಳು ಯಾವ್ಯಾವು ಅಂತ? ಉತ್ಸವಗಳಂತೇಳಿ ತ್ರಿವಿಧಾಶೋತ್ಸವಾರಂಭಂ ಕತ್ಯತೆ ತಂತ್ರಕೋವಿದೆ ಮಂಗಲಾಂ ಕುರುಪೂರ್ವಸ್ಯ ಧ್ವಜಾರೋಹಣ ಪೂರ್ವಕಾಹ ಭೇರಿತಾಡನ ಪೂರ್ವಸ್ಯ ದುತ್ತಮೋ ಮಧ್ಯಮೋದಮಃ ಅಂತ ಉತ್ಸವಗಳಲ್ಲಿ 3 ಪ್ರಕಾರ ಉಂಟು. ಅಂಕುರಾರೋಪಣ ಪೂರ್ವಕವಾಗಿ ಆಗುವಂಥದ್ದು ಉತ್ತಮೋತ್ಸವ ಅಂತ, ಧ್ವಜಾರೋಹಣ ಪೂರ್ವಕವಾಗಿ ಆಗುವಂಥದ್ದು ಮಧ್ಯಮೋತ್ಸವ ಅಂತ, ಭೇರಿತಾಡನ ಪೂರ್ವಕವಾಗಿ ಆಗುವಂಥದ್ದು ಅಧಮೋತ್ಸವ ಎನ್ನುವಂಥದ್ದು 3 ಪ್ರಕಾರಗಳೆಲ್ಲ ಉಂಟು. ಕೆಲವು ದೇವಸ್ಥಾನಗಳಲ್ಲಿ ಆಗಮೋಕ್ತ ದೇವಸ್ಥಾನಗಳ ಅಂಕುರಾರೋಪಣವಾಗಿ ಆಗುವಂಥ ದೇವಸ್ಥಾನಗಳು ಬಹಳ ಕಡಿಮೆ ಉಂಟು. ಅವು ಸಮಯ ದಿನಗಳ ವಿಷಯ ಉಂಟು. ಉತ್ಸವದಲ್ಲಿಯೂ ಕೂಡ ಕೆಲವು ರೀತಿಯ ನಮೂನೆ ಉತ್ಸವಗಳೆಲ್ಲ ಇವೆ. ಏಕಾಹಂ ಉತ್ಸವಂ ಶೈವಂ ತ್ರೈಹಂ ಗೌಣಮಿನಿಸ್ಮೃತಂ ಪಂಚಾಹಂ ಭೌತಿಕಂ ಪ್ರೋಕ್ತಂ ಸಪ್ತಾಹಂ ಭುವನೋತ್ಸವಂ ನವಾನ್ನಂ ದೈವಿಕಂ ಪ್ರೋಕ್ತಂ ಶ್ರೀಕರೈ ದ್ವಾದಶಾಹಕಂ ಏಕವಿಂಶದಿನಂ ರೌದ್ರಂ ಏವಂ ಸಪ್ತವಿಧಂ ಸೃತಂ ಅಂತ ಹೇಳಿ 7 ನಮೂನೆಯ ಉತ್ಸವಗಳೆಲ್ಲ ಇವೆ. 1ನೇ ದಿವಸಕ್ಕೆ ಆಗುವಂಥದ್ದು ಶೈವೋತ್ಸವ ಅಂತ ಹೆಸರು ಅದಕ್ಕೆ. ತ್ರೈಹಂ ಗೌಣಮಿನಿಸ್ಮೃತಂ 3ನೇ ದಿವಸಕ್ಕೆ ಆಗುವಂಥದ್ದು ಗೌಣೋತ್ಸವ ಅಂತ. ಪಂಚಾಹಂ ಭೌತಿಕಂ ಪ್ರೋಕ್ತಂ 5ನೇ ದಿವಸಕ್ಕೆ ಆಗುವಂಥದ್ದು ಭೌತಿಕೋತ್ಸವ. ಸಪ್ತಾಹಂ ಭುವನೋತ್ಸವಂ 7ನೇ ದಿವಸಕ್ಕೆ ಆಗುವಂಥದ್ದು ಭುವನೋತ್ಸವ. ಇದೆಲ್ಲ ಬೇರೆ ಬೇರೆ. ನವಾನ್ನಂ ದೈವಿಕಂ ಪ್ರೋಕ್ತಂ 9ನೇ ದಿವಸಕ್ಕೆ ಆಗುವಂಥದ್ದು ದೈವಿಕೋತ್ಸವ. ಶ್ರೀಕರೈ ದ್ವಾದಶಾಹಕಂ 12ನೇ ದಿವಸಕ್ಕೆ ಆಗುವಂಥದ್ದು ಶ್ರೀಕರೋತ್ಸವ. ಏಕವಿಂಶ ದಿನಂ ರೌದ್ರ 21ನೇ ದಿವಸಕ್ಕೆ ಆಗುವಂಥ ರೌದ್ರೋತ್ಸವ ಅಂತ ಆಗಮಶಾಸ್ತ್ರದಲ್ಲಿ ಈ 7 ಪ್ರಕಾರಗಳನ್ನೆಲ್ಲ ಮಾಡಿದ್ದಾರೆ. ಕೆಲವು ದೇವಸ್ಥಾನಗಳಲ್ಲಿ 21ನೇ ದಿವಸಕ್ಕೆ ಈ ಪೊಳಲಿಗಳೆಲ್ಲ ಎಲ್ಲ ದೊಡ್ಡ ದೊಡ್ಡ ದೇವಸ್ಥಾನಗಳೆಲ್ಲ 21ನೇ ದಿವಸ ಉತ್ಸವ ಅಂತ ಉಂಟು. ನಮ್ಮ ಎಲ್ಲೂರಿನಲ್ಲಿ ಕೂಡ 30 ದಿವಸದ ಉತ್ಸವ, ಕೆಲವು ಕಡೆ 1 ದಿವಸದ ಉತ್ಸವ ಉಂಟು, ಮತ್ತು 3 ದಿವಸದ್ದು 5 ದಿವಸದ್ದು ಎಲ್ಲ ನಡೆಯುವಂಥ ದೇಶಾಚಾರದಲ್ಲಿ ಉಂಟು. ಅದಕ್ಕೆ ಅನುಗುಣವಾಗಿ ಅಂಕುರಾರೋಪಣ ಪೂರ್ವಕವಾಗಿ, ಧ್ವಜಾರೋಹಣ ಪೂರ್ವಕವಾಗಿ, ಭೇರಿತಾಡನ ಪೂರ್ವಕವಾಗಿ ಮಹೋತ್ಸವಗಳೆಲ್ಲ ನಡೆಯುತ್ತದೆ. ತಂತ್ರಿಗಳೇ, ಸುಮ್ಮನೆ ಕುತೂಹಲಕ್ಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ಸರ್ಕಾರ ಬೇರೆ ಬೇರೆ ಆದಾಯವನ್ನು ಗಳಿಸುವಂಥ ದೇವಸ್ಥಾನಗಳನ್ನು ಗಮನದಲ್ಲಿಟ್ಕೊಂಡು ABC ಗ್ರೇಡ್ ಅಂತ ಮಾಡಿಬಿಟ್ಟಿದೆ. ಸರಿ, 25 ಲಕ್ಷಕ್ಕೆ ಮತ್ತು ಮೀರಿದ್ದು ಎ ಗ್ರೇಡ್. ಹೌದು. ನಮ್ಮ ಈ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ ಒಂದು 4-5 ದೇವಸ್ಥಾನಗಳ ಹೆಸರನ್ನ ಹೇಳಬಹುದಾ? ದೊಡ್ಡ ಹೆಸರುಗಳನ್ನ ಬಿಟ್ಟು, ಅಂದ್ರೆ ಸಾಧಾರಣ ಎ ಗ್ರೇಡ್ ನಲ್ಲಿ ಎ ಗ್ರೇಡ್ ದೇವಾಲಯಗಳಲ್ಲಿ ಇಲ್ಲಿಗೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಉಂಟು, ಮತ್ತು ನಮ್ಮ ಎಲ್ಲೂರು ಎ ಗ್ರೇಡ್ ದೇವಾಲಯ, ಮೊಣಕೂರು ಎ ಗ್ರೇಡ್ ದೇವಾಲಯ, ಪೆರಡೂರು ಎ ಗ್ರೇಡ್ ದೇವಾಲಯ, ಕಾಪುವಿನದ್ದು ಎ ಗ್ರೇಡ್ ದೇವಾಲಯ. ಇಲ್ಲಿ ಸುಮಾರು 10-15 ಎ ಗ್ರೇಡ್ ದೇವಾಲಯಗಳೆಲ್ಲ ಉಂಟು. ಶಂಕರನಾರಾಯಣ ಎಲ್ಲ ಎ ಗ್ರೇಡ್ ದೇವಾಲಯಗಳು. ಬಿ ನಲ್ಲಿ ಬರುವಂತದ್ದು ಇಲ್ಲಿ ನಂದಿಕೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬಿ ಗ್ರೇಡ್, ನಂದಿಕೂರು. ಈಗೆಲ್ಲ ಹನ್ನರ್ಪಾಡಿ ಕೂಡ ಎ ಗ್ರೇಡ್, ನಮ್ಮ ಕಡಿಯಾಳಿ ಎ ಗ್ರೇಡ್ ದೇವಾಲಯ, ಕಡಿಯಾಳಿ ಎ ಗ್ರೇಡ್ ದೇವಾಲಯ. ಮಣಿಪಾಲದಲ್ಲಿ ಉಮಾಮಹೇಶ್ವರ ಅದು ಸಿ ಗ್ರೇಡ್ ಇರ್ಬೋದು, ಅದು ಸಣ್ಣದು. ಅಂದ್ರೆ ಇತ್ತೀಚೆಗೆ ಅದು ನವೀಕರಣಗೊಂಡಿದ್ದು, ಜೀರ್ಣೋದ್ಧಾರಗೊಂಡಿದ್ದು ಅಂತ ಅದು ಸಿ ಗ್ರೇಡ್ ಇರ್ಬೋದು. ಬಿ ಗ್ರೇಡ್ ದೊಡ್ಡ ದೊಡ್ಡ ದೇವಾಲಯಗಳೆಲ್ಲ ಉಂಟು. ದೊಡ್ಡ ಆರ್ಥಿಕವಾಗಿ ಅನುಕೂಲ ಇರುವಂತಹದ್ದು ಇಲ್ಲಿ ಸುಬ್ರಹ್ಮಣ್ಯ, ಅದು ಮಂಗಳಾದೇವಿ, ಕದ್ರಿ ಮಂಜುನಾಥ ಸ್ವಾಮಿ, ಇದೆಲ್ಲ ಎ ಗ್ರೇಡ್ ದೇವಾಲಯಗಳೆಲ್ಲ. ಎಸ್ ತಂತ್ರಿಗಳೇ, ಈಗ ಸಾಕಷ್ಟು ಮಾತಾಡಿದ್ವಿ. ನಾನು ಇನ್ನೂ ತುಂಬ ಪ್ರಶ್ನೆಗಳನ್ನು ಕೇಳೋದಿದೆ. ವೀಕ್ಷಕರೇ ಗಮನಿಸಬೇಕು, ಇವತ್ತು ವೇದಮೂರ್ತಿಗಳು ಕುತ್ಯಾರು ಕೇಂಜ ಶ್ರೀಧರ ತಂತ್ರಿಗಳು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ಇತ್ತೀಚೆಗಷ್ಟೇ 1-2 ತಿಂಗಳ ಹಿಂದೆ ನಮ್ಮ ರಾಜ್ಯ ಸರ್ಕಾರದ ಮುಜರಾಯಿ ಇಲಾಖೆ, ರಾಜ್ಯ ಧಾರ್ಮಿಕ ಪರಿಷತ್ತು, ಇದರ ಆಗಮಶಾಸ್ತ್ರದ ಪಂಡಿತರಾಗಿ ಅವರು ಇತ್ತೀಚೆಗಷ್ಟೇ ನೇಮಕಗೊಂಡಿದ್ದು. ಹಾಗೆ ಅವ್ರ ಜೊತೆ ಒಂದು ಕುಶಲಪರಿ ಮತ್ತು ಮಾತುಕತೆ, ಅವರ ಅಲ್ಲಿ ಕೆಲಸಗಳೇನು, ಅವ್ರು ಮಾಡುವಂಥ ಕೆಲಸಗಳೇನು, ದೇವಸ್ಥಾನದ ಜವಾಬ್ದಾರಿಗಳು ಎಷ್ಟು ಅವರ ಮೇಲೆ ಇರ್ತದೆ, ಇದೆಲ್ಲದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಚರ್ಚೆ ಮಾಡ್ತಾ ಇದ್ದೇವೆ. ಒಂದು ಸಣ್ಣ ಬ್ರೇಕ್ ನಂತರ ಕಾರ್ಯಕ್ರಮ. ಮತ್ತು ನೀವು ಯಾವುದೇ ಥರದ ವಿಚಾರಗಳು ಅವ್ರ ಜೊತೆ ಹಂಚ್ಕೋಬೇಕು ಅಥವಾ ಮಾತನಾಡಬೇಕು, ಅಥವಾ ಯಾವುದೇ ಥರದ ನಿಮ್ಮ ಕೋರಿಕೆಗಳಿದ್ದರೆ ಖಂಡಿತ ನೀವು ಕರೆ ಮಾಡ್ಬೋದು. ಈಗ ಒಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತದೆ.